ಪ್ರಿಯ ವೀಕ್ಷಕರೇ, ನಿಮ್ಗೊಂದು ಇವತ್ತು ಪಕ್ಕಾ ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೊತ್ತು ತಂದಿದ್ದೀವಿ. ಇದು ಇದೀಗ ಕೋಸ್ಟಲ್ ವುಡ್ ನಲ್ಲಿ ಸಖತ್ ಸದ್ದು ಮಾಡ್ತಾ ಇರೋ ಸುದ್ದಿ. ಕಳೆದ ವರ್ಷ ಆಗಸ್ಟ್ 23ಕ್ಕೆ ತೆರೆ ಕಂಡು ಸಖತ್ ಸುದ್ದಿ ಮಾಡಿತ್ತು ನೋಡಿ ಗಿರಿಗಿಟ್ ತುಳು ಚಿತ್ರ. ಇದರ ನಾಯಕ ಕಂ ನಿರ್ದೇಶಕ ರೂಪೇಶ್ ಶೆಟ್ರ ವಿರುದ್ಧ ಇದೀಗ ಮಹಾ ಷಡ್ಯಂತರವೇ ನಡೆದಿದೆ. ಶೆಟ್ರು ಈಗಾಗಲೇ ತುಳು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸೋದ್ರ ಜೊತೆಗೆ ವಿಜೆ ಆರ್ಜೆಯಾಗಿಯೂ ಗುರುತಿಸಿಕೊಂಡವರು. ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ ಗಿರ್ಗಿಟ್ ಕೋಸ್ಟಲ್ ವುಡ್ ನಲ್ಲಿ ಬಹುದೊಡ್ಡ ಸಕ್ಸಸ್ ಕಂಡ ಚಿತ್ರ. ಈ ಗೆಲುವಿನ ಖುಷಿಯಲ್ಲಿ ಶೆಟ್ರು ತನ್ನ ಮುಂದಿನ ಚಿತ್ರ ಸರ್ಕಸ್ ಎಂದು ಅನೌನ್ಸ್ ಮಾಡಿದ್ರು. ಇದು ಒಂದಿಷ್ಟು ಮಂದಿಯ ಕಣ್ಣು ಕೆಂಪಾಗುವಂತೆ ಮಾಡಿತು. ಮತ್ತೆ ಕೆಲವರು ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳಲು ಮುಂದಾಗಿದ್ದು ರೂಪೇಶ್ ಶೆಟ್ರ ಹೆಸರಲ್ಲಿ 420 ಬಿಸಿನೆಸ್ಗೆ ಕೈ ಹಾಕಿದ್ದಾರೆ. ಕೊರೋನಾ ಲಾಕ್ಡೌನ್ ಅನ್ನೇ ಬಂಡವಾಳವಾಗಿ ಮಾಡಿಕೊಂಡ ಆಸಾಮಿಗಳು ಫೋನ್ ಮೂಲಕ ದುಡ್ಡು ಮಾಡೋ ಕೆಲಸಕ್ಕೆ ಇಳಿದಿದ್ದಾರೆ. ನಾನು ರೂಪೇಶ್ ಶೆಟ್ಟಿ, ನನ್ನ ಮುಂದಿನ ಚಿತ್ರ ಸರ್ಕಸ್ಗೆ ನಿಮ್ಗೆ ಚಾನ್ಸ್ ಕೊಡ್ತೀನಿ, ಇದಕ್ಕೆ ನೀವು ಇಷ್ಟು ದುಡ್ಡು ಕೊಡಬೇಕು ಎಂದು ಫೋನ್ನಲ್ಲೇ ಹಣ ಬೇಕ್ತಿದ್ದಾರೆ. ಅಪ್ಪಿ ತಪ್ಪಿ ಕೊಟ್ರೆ ಉಂಡೆನಾಮ ಹಾಕ್ತಾರೆ. ಆದ್ರೆ ಈ ಆಗಂತುಕರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಈ 420ಯ ನಂಬರ್ ನಮ್ಗೆ ಸಿಕ್ಕಿದ್ದು ಇದರ ಪತ್ತೆಗೆ ನಿಂತರೆ ಟ್ರೂ ಕಾಲರ್ ನಲ್ಲಿ ಫಿಲಂ ಮೇಕಿಂಗ್ ಮಾಹಿ ಅನ್ನೋ ಹೆಸರು ತೋರಿಸುತ್ತೆ. ಆದ್ರೆ ಈ 420 ಯಾರು? ಕೊರೋನಾ ಎಂದು ಲಾಕ್ಡೌನ್ ಆಗಿದ್ರೆ ಈತ ಮಾಡ್ತಿರೋ ಕುಕೃತ್ಯ ಎಂತದ್ದು ಅನ್ನೋ ಪ್ರಶ್ನೆ ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಈ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡ ರೂಪೇಶ್ ಶೆಟ್ರು ಆತನ ನಂಬರ್ ಸಮೇತ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಕಟಿಸಿ, ದಯವಿಟ್ಟು ಗಮನಿಸಿ, ಇದು ನನ್ನ ಫೋನ್ ನಂಬರ್ ಅಲ್ಲ. ಈತ ನನ್ನ ಹೆಸರನ್ನು ದುರುಪಯೋಗ ಪಡಿಸಿ ಯಾರಿಗಾದರೂ ಕರೆ ಮಾಡಿದ್ರೆ ನನಗೆ ತಿಳಿಸಿ ಎಂದು ಪೋಸ್ಟ್ ಹಾಕಿದ್ದಾರೆ. ಹಲೋ ನಮಸ್ಕಾರ, ನಾನು ರೂಪೇಶ್ ಶೆಟ್ಟಿ. ನಿಮಗೆ ನನ್ನ ಸಿನಿಮಾದಲ್ಲಿ ಚಾನ್ಸ್ ಬೇಕಾ ಅನ್ನೋ ಅನಾಮಧೇಯ ವ್ಯಕ್ತಿಯ ಕಾಲ್ ಬಂದ್ರೆ ದಯವಿಟ್ಟು ಆ ಕರೆಗೆ ಮರುಳಾಗದಿರಿ. ಬದಲಾಗಿ ತಕ್ಷಣವೇ ರೂಪೇಶ್ ಶೆಟ್ರ ಗಮನಕ್ಕೆ ತನ್ನಿ. ಹಾಗೆ ಈ ಬಗ್ಗೆ ಕೋಸ್ಟಲ್ ವುಡ್ ನ ದಿಗ್ಗಜರು ಸ್ವಲ್ಪ ಎಚ್ಚೆತ್ತು ಕ್ರಮ ಕೈಗೊಳ್ಳಿ. ಏಕೆಂದ್ರೆ ಇವಾಗ ಸುಮ್ಮನಿದ್ರೆ ಇಂದು ರೂಪೇಶ್ ಶೆಟ್ರು, ನಾಳೆ ಮತ್ತೊಬ್ರು, ಹೀಗೆ ಸಾಕ್ತಾನೆ ಇರುತ್ತೆ. ಅದಕ್ಕೂ ಮುನ್ನ ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ಒಳಿತು ಅನ್ನೋದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.